ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಂಡೇ ಮತ್ತು ಮಂಡೇ 2 ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನನ್ನದೊಂದು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಕ್ಕಳು ಮಾಡಿದ್ದಾರೆ, ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ವಿಡಿಯೋ ಹಾಕಿ ತುಂಬ ದಿನ ಆಯಿತು, ಹಾಗೆ ಒಂದು ಮಾಡುವ ಅಂತ ಹಾಕಿದ್ದೀನಿ. ಇದು ಸಂಡೇ ನಮ್ಮ ಏರಿಯಾದಲ್ಲಿ ಸಿದ್ಧಾರೂಢ ಸ್ವಾಮಿದು ಜಾತ್ರಾ ಮಹೋತ್ಸವ ಇತ್ತು. ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಹೂವು ಎಲ್ಲ ಅಲಂಕಾರ ಮಾಡಿ ಜಾತ್ರೆನ ಪ್ರತಿ ವರ್ಷ ಮಾಡ್ತಾರೆ. ಹಾಗೆ ಸಾಯಂಕಾಲ ಮಧ್ಯಾಹ್ನ ಪೂಜೆ ಮುಗಿಸ್ಕೊಂಡು ಊಟನ ಮುಗಿಸ್ಕೊಂಡು ಅಲ್ಲೇ ಸಾಯಂಕಾಲ ನನ್ನ ಮಗನ ಪಾರ್ಕ್ ಹತ್ರ ಕರ್ಕೊಬಂದೆ. ನೋಡ್ಬೋದು, ಮನೆಯಲ್ಲಿ ಸಮ್ಮರ್ ಹಾಲಿಡೇಸ್ ಮಕ್ಕಳಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಮನೆಯಲ್ಲಿ ಇರೋದಕ್ಕೆ ಮಕ್ಕಳು ಇಷ್ಟನೇ ಪಡೋದಿಲ್ಲ. ಸ್ಕೂಲಿದ್ದಾಗ ಅವ್ರನ್ನ ನಾವು ಬ್ಯುಸಿ ಮಾಡಿರ್ತೀವಿ. ಹಾಗಾಗಿ ಸಾಯಂಕಾಲ ಬಂದ ತಕ್ಷಣ ಟಯರ್ಡ್ ಆಗಿರುತ್ತೆ, ಓದ್ಕೊಳ್ಳೋದಿರುತ್ತೆ, ಆಟ ಆಡಿಕೊಂಡು ಮನೆಯಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಂಡೇಗೆ ಪೂಜೆಗೆ ಹೂವು ಎಲ್ಲ ಬೇಕಾಗಿತ್ತು. ಹಾಗೆ ಹೂವು ತೊಗೊಂಡು ಬರ್ತಾ ಅಂದಿವೆ. ಅಲ್ಲಿ ಈ ಥರ ಪಿಂಗಾಣಿ ಐಟಮ್ಸು ಎಲ್ಲ ಹಾಕಿದ್ರು ಫುಟ್ಪಾತ್ ಮೇಲೆ. ಹಾಗೆ ಒಂದು ರೌಂಡ್ ನೋಡಿಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗು ಕಂಟಿನ್ಯೂಷನ್ ಮಾಡ್ತಿದ್ದೀನಿ. ಮಂಡೇ ಮಾರ್ನಿಂಗು ಪೂಜೆ ಎಲ್ಲ ಮಾಡಿದೆ ಬೆಳಗ್ಗೆನೆ. ಒಂದು ಬರ್ತ್ಡೇ ಕೂಡ ಇತ್ತು 25th ಮಾರ್ಚ್ಗೆ. ಹಾಗೆ ಒಂದು ಮಸ್ಕ್ ಮೇಲೆ ಹಣ್ಣನ್ನ ಪೂಜೆಗಿಟ್ಟು ಪೂಜೆ ಮುಗಿಸ್ದೆ. ಹಾಗೆ ಅವತ್ತು ಸಾಯಂಕಾಲ ನಮ್ಮ ಏರಿಯಾದಲ್ಲೇ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ದುಡ್ಡು ಕೊಟ್ಟಿದ್ವಿ. ಅಂದರೆ ಏರಿಯಾದಲ್ಲೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಪೂಜೆಯನ್ನು ಮಾಡಿಸ್ತೀವಿ. ಹಾಗೆ ಮನೆಗೆ ಬಂದಮೇಲೆ ಒಂದು ರೀಲ್ನ ಮಾಡಿಕೊಂಡು ಸುಮ್ಮನೆ ಟೈಮ್ ಪಾಸ್ಗೆ ಮಾಡೋ ಅಂಥದ್ದು. ಹಾಗೆ ಈವ್ನಿಂಗು ನಾನು ದೇವಸ್ಥಾನ ಎಲ್ಲ ಹೋಗಿ ಮನೆಗೆ ಬಂದಮೇಲೆ ನನ್ನ ಮಗ ಆ್ಯಕ್ಚುಲಿ ಅವನು ಇರಲಿಲ್ಲ, ಬೆಂಗಳೂರಿಗೆ ಹೋಗಿದ್ದ ಮ್ಯಾಚ್ಗೆ ಅಂತ. ಅಲ್ಲಿಂದ ಬಂದಮೇಲೆ ಅವರ ಅಪ್ಪಾಜಿನೂ ಕೂಡ ಇರಲಿಲ್ಲ ಊರಲ್ಲಿ. ಹಾಗೆ ಅವನು ಒಂದು ಕೇಕ್ನ ತೊಗೊಂಬಂದ ಬರಬೇಕಾದ್ರೆ ಸರ್ಪ್ರೈಸ್ ಕೊಡೋಣ ಅಂತ. ಹಾಗೆ ನಾವೇನು ಚಿಕ್ಕ ಮಕ್ಕಳಪ್ಪ ಬೇಡ ಅಂತ ಹೇಳಿದೆ ನಾನು. ಏನು ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ವಲ್ಲ ಅದೇ ಮೇಯ್ನು, ಸಾಕಪ್ಪ ಅಂತ ಹೇಳಿದ್ದೆ. ಆದ್ರೂ ನಂಗೆ ಗೊತ್ತಿಲ್ದಂಗೆ ತೊಗೊಬಂದಿದ್ದಾನೆ. ಎನಿವೆ, ಮಕ್ಕಳು ನೋಡ್ತಾನೆ ದೊಡ್ಡವ್ರು ಆಗ್ಬಿಡ್ತಾರೆ. ನಮ್ಮ ಕಣ್ಮುಂದೆ ನಾವು ಚಿಕ್ಕ ಮಕ್ಕಳು ಅಂತ ಅಂದ್ಕೊಂಡಿರ್ತೀವಿ, ಗೊತ್ತಾಗೋದೇ ಇಲ್ಲ ಅವ್ರು ಇಷ್ಟು ದೊಡ್ಡವ್ರು ಆಗಿದ್ದಾರೆ. ಅವರು ಮೈಂಡಲ್ಲಿ ನಮ್ಮ ಅಮ್ಮಂಗೂ ಖುಷಿ ಪಡಿಸ್ಬೇಕು ಅನ್ನೋದೆಲ್ಲ ಥಿಂಕ್ ಮಾಡ್ತಾರೆ ಅಂತ. ನನಗೆ ನನ್ನ ಮಗ ದೊಡ್ಡ ಮಗ ಕೇಕ್ ತೊಗೊಂಬಂದಮೇಲೆ ಗೊತ್ತಾಗಿದ್ದು. ಆ್ಯಕ್ಚುಲಿ ಹಾಗೆಲ್ಲ ಅವನು ತೊಗೊಂಡು ಬರೋಲ್ಲ, ಆದ್ರೂ ನಾವು ಕೊಡೋ ದುಡ್ಡನ್ನೇ ಸೇವಿಂಗ್ಸ್ ಮಾಡಿ ಅದೇ ದುಡ್ಡಲ್ಲಿ ಕೇಕ್ ತೊಗೊಬಂದ. ಎನಿವೆ, ಮಕ್ಕಳು ಖುಷಿಗೋಸ್ಕರ ಆದರೂ ನಾವು ಒಂದು ಸೆಲೆಬ್ರೇಷನ್ ಅಂತ ಮಾಡ್ಕೊಬೇಕಲ್ವ. ಹಾಗೆ ಒಂದು ಕೇಕ್ನ ಕಟ್ಟಿಂಗ್ ಮಾಡಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಒಂದು ಸ್ವಲ್ಪ ಕೇಕೆಲ್ಲ ಕೊಟ್ಬಿಟ್ಟು ನಾವು ಆ ದಿನನ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೀವೆಲ್ಲ ಸಮ್ಮರ್ ಹಾಲಿಡೇಸ್ಗೆ ಎಲ್ಲೆಲ್ಲಿ ಟ್ರಿಪ್ಪೆಲ್ಲ ಹೋಗಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾವು ಕೂಡ ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ. ನೋಡೋಣ. ನನ್ನ ದೊಡ್ಡ ಮಗನಿಗೆ ಇನ್ನು ಕ್ಲಾಸಸ್ಸು ಇದೆ, ಹಾಗಾಗಿ ಆ ಕ್ಲಾಸಸ್ ಎಲ್ಲ ನೆಕ್ಸ್ಟ್ ಮಂತು ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ಮಂತ್ ಏಪ್ರಿಲ್ 10th ಮೇಲೆ ಸಮ್ಮರ್ಗೆ ನಾವು ಆಚೆ ಹೋಗೋ ಪ್ಲ್ಯಾನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈ ಟೈಮಲ್ಲಿ ಸ್ವಲ್ಪ ನೀರಿರೋ ಅಂಥ ಪ್ಲೇಸ್ಗಳಿಗೆ ಹೋದರೆ ತುಂಬಾ ಎಂಜಾಯ್ ಮಾಡ್ಬೋದು. ಮತ್ತು ತುಂಬ ಬಿಸಿಲಿರೋದ್ರಿಂದ ಆದಷ್ಟು ಮಜ್ಜಿಗೆ, ರಾಗಿ ಅಂಬಲಿ, ಫ್ರೂಟ್ಸು, ಡ್ರೈ ಫ್ರೂಟ್ಸ್ಗಳು ಈ ಥರದ ಫುಡ್ನ ಮಕ್ಕಳಿಗೆಲ್ಲ ಕೊಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ಈ ಒಂದು ಸ್ಮಾಲ್ ವಿಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.